ನಮ್ಮ ಗುರಿಯದ ಮನೆಗೆ ಬಂದ ಎಲ್ಲಾ ಬಂಧುಗಳಿಗೆ ಪ್ರಾರಂಭದಲ್ಲಿ ಸ್ವಾಗತವನ್ನು ಕೋರಿ ಆಮೇಲೆ ನಂಬಿಸ್ತಾ ಇದ್ದೇನೆ. ಪುರುಷೋತ್ತಮ ಪೂಂಜರ ವಿಷಯವಾಗಿ ನಾನು ಹೇಳಿದ್ರೆ ಎಷ್ಟು ಅಂತ ಅಷ್ಟು ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ನನಗೂ ಪುರುಷೋತ್ತಮ ಪೂಂಜರಿಗೂ ಸಾಧಾರಣ 35-40 ವರ್ಷ ಅಂತಲೇ ಹೇಳ್ಬೋದು. ಒಡನಾಟ. ಅವರ ಭಾಗವತಿಕೆಗೆ ನಾನು ವೇಷ ಮಾಡಿದ್ದೇನೆ. ನೀವು ನಂಬ್ತೀರಾ? ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಸಂಘದಲ್ಲಿ ಅವರು ಇರುವಾಗ ಅವರು ಭಾಗವತಿಕೆ ಮಾಡ್ತಿದ್ರು. ಅವರ ಪದಕ್ಕೆ ನನ್ನ ವೇಷ ಆಗಿದ್ದು ಇಲ್ಲಿ ಬಂಡಿ ಮಾರು ಅಂತೇಳಿ ಇಲ್ಲಿ ನಮ್ಮ ಭೂತಸ್ಥಾನದಲ್ಲಿ. ಆಮೇಲೆ ಅವರು ವೇಷ ಮಾಡಿ ನಾನು ನನ್ನ ಭಾಗವತಿಗೆ ಆಗಿದೆ ಅದೇ ಜಾಗದಲ್ಲಿ. ಬೆಳಿಗ್ಗೆವರೆಗಿನ ಆಟ ಅದು. ಅಂದಿಂದ ನನಗೂ ಅವರಿಗೂ ಒಡನಾಟ. ಪೂಂಜರು ಇಲ್ಲಿ ಬಂದ್ರೆ ಅದೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಪೂಂಜರು ಅಂತ ಅಲ್ಲ, ಹೆಚ್ಚಿನವರ ಹಾಗೆ. ಆದ್ರೆ ಪೂಂಜರತ್ತೊಂದು ಸ್ಪೆಷಾಲಿಟಿ ಇತ್ತು. ಅವರು ಬಂದ್ರೆ ಒಂದು 10 ದಿವಸ 15 ದಿವಸದಲ್ಲಿ ಉಳ್ಕೊಂಡ. ನಮಗೆ ಅವರು ಪರಕೀಯರು ಅಂತ ನಮ್ಮ ಮನಸ್ಸಲ್ಲಿ ಕಾಣಲೇ ಇಲ್ಲ ಇವರಿಗೆ. ಈಗಲೂ ನೀವು ಬಾರಿ ಹತ್ತೂರಿಂದ ಸನ್ಮಾನ ಮಾಡಿದ್ದೀರಿ. ಆದರೆ ಅದನ್ನು ಅಷ್ಟು ಪ್ರೀತಿಯಿಂದ ಅಷ್ಟು ಸಂತೋಷದಿಂದ ಸ್ವೀಕರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ಒಂದು ಶಬ್ದ ಬಂತಲ್ಲಿ, ಭಾಗವತ ಮಣಿ ಅಂತ ಹೇಳಿರ್ತದ ಒಂದು ಬರದ ಪದ್ಯದಲ್ಲಿ ಬಂತಲ್ಲ, ಎಂತದ್ದು ಅಂತ ಒಂದು ಶಬ್ದ ಹೇಳಿದ್ರಿ, ಭಾಗವತ ಮಣಿ ಅಂತೇಳಿ. ಹಾ, ಅದು ಭಾಗವತದ ಸಾಮರ್ಥ್ಯ ಏನು ಅಂತ ಗೊತ್ತಾಗ್ಬೇಕಿದ್ರೆ ಭಾಗವತರಿಗೆ ಒಂದು ಕಥೆಯನ್ನು ಕೊಡಬೇಕು. ಬೆಳಿಗ್ಗೆ ಕತ್ತಲಿಗೆ 8 ಗಂಟೆಗೆ ಅವರು ಆಟ ಆಡಿಸಲಿಕ್ಕೆ ತಯಾರಾಗಿರ್ಬೇಕು. ಯಾವ ಭಾಗವತರಿದ್ದಾರೆ ಹೇಳಿ? ನಾನು ಇಡೀ ಭಾಗವತ ಸಮಾಜದ ಮೇಲೆ ಅಟ್ಯಾಕ್ ಮಾಡ್ತೇನೆ ಅಂತೇಳಿ ಗ್ರಹಿಸಿಕೊಳ್ಬೇಡಿ. ನನಗೆ ಕಂಡದ್ದಷ್ಟೇ. ಬೆಳಿಗ್ಗೆ ಕಥೆ ಕೊಟ್ಟು ಸಂಜೆ ಆಗುವ ಆಟ ಆಡಿಸುವ ಭಾಗವತರಿದ್ದಾರಾ? ಪ್ರಿಂಟ್ ಮಾಡಿದ ಪುಸ್ತಕದಲ್ಲಿ ಅದನ್ನು ಮಾರ್ಕ್ ಮಾಡಬೇಕಾಗುತ್ತದೆ. ಈಗ ಪ್ರಿಂಟ್ ಮಾಡಿದಂತಹ ಪುಸ್ತಕದಲ್ಲಿ, ಹೆಚ್ಚಾದ ಪುಸ್ತಕದಲ್ಲಿ ಇಂಥ ಪದ್ಯವನ್ನು ಹೇಳಬೇಕು ಅಂತೇಳಿ ಭಾಗವತರಿಗೆ ಮಾರ್ಕ್ ಮಾಡಿ ಕೊಟ್ಟು ಕಲಾವಿದರು ಪೂಂಜರು ಹಾಕದ್ದು ಎಲ್ಲ ಹೇಳ್ತಾರಲ್ಲ. 3ನೇ ಸೆಟ್ಟಿನಲ್ಲಿ ವೇಷಧಾರಿಗಳು ತಯಾರಾಗಕ್ಕೆ ಬೇರೆ ಯಾವ ಸೆಟ್ಟಲ್ಲಿ ಆಗಲಿಲ್ಲ ಅಂತೇಳಿ ಶಾಸ್ತ್ರಿಗಳು ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ ಸತ್ಯ ಸಂಗತಿಯಾದರೆ. ಯಾವನಲ್ಲಿ ಎಷ್ಟು ಪ್ರತಿಭೆ ಉಂಟು ಅದನ್ನು ನೋಡಿ ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನನ್ನ ಹತ್ರ ಬೆಳಿಗ್ಗೆ ಹೇಳ್ತಿದ್ರು ಅವರು ಪೂಂಜರು. ಹಾಗೆ ಈ ವೇಷನ ಕೊಂಡದಾನೆ ಕೊದು ತೂಕ ಆವ ಪೂಂಜರು ಈಗ ಕೊಟ್ಟು ತುಕ ಹಾಕೊಂಡ. ಹೀಗೇ ಬೆಳೆದವರು ಈ ವೇಷಧಾರಿಗಳೆಲ್ಲ. ಸತ್ಯ ಸಂಗತಿಗೆ ಎದುರಿಗೆ ನಾನು ಮಾತ್ರ ಇದ್ದದ್ದು, ಹಿಂಬದಿಯಲ್ಲಿ ಉಂಟಲ್ಲ ಹಿನ್ನೆಲೆ ಗಾಯನ ಹೊರದಿದ್ದರು. ಇದು ಯಾರಿಗೂ ಗೊತ್ತಿಲ್ಲ ಸಂಗತಿ. ಈಗ ಅಮ್ಮಂಜೆ ಮೋಹನ ಆಗಲಿ ಯಾರಾಗಲಿ ಇಷ್ಟು ಡೆವಲಪ್ ಆಗಲಿಕ್ಕೆ ಅದರ ಅರ್ಥವನ್ನು ಪ್ರತಿಯೊಂದನ್ನು ಹೇಳಿಕೊಟ್ಟದ್ದು ಅವರು ನಡೆ. ಮತ್ತೆ ಬಹುದೊಡ್ಡ ಸಂಗತಿ ಏನು ಗೊತ್ತುಂಟ ನಿಮಗೆ? ಅದು ಶೋಭಕ್ಕನ್ನು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ವಿದ್ಯುನ್ಮತಿ ಕಲ್ಯಾಣ ಆಯ್ತು. ಇಲ್ಲಿ ನಮ್ಮ ಪಾಣೆಮಂಗಲದ ಸಂತರ ಹತ್ರ ನಾನು ಹೋಗಿದ್ದಕ್ಕೆ ಬಲೆ ಅಂತ ಹೇಳಿದ್ದಾರೆ. ನಾನು ಒಂದು ಜೀಪಲ್ಲಿ ಇಲ್ಲಿದ್ದ ನಮ್ಮ ಜೀಪಿನ ಹೋದ್ದು. ಇವರು ಅದು ಬಹುವರ್ಷ ಸಂಗದ್ದೆ, ಯಕ್ಷಗಾನದಂಗದ್ದು. ತಂದೆಯ ಸುಲೋಚನಾಕ್ಯ ಗಂಧರ್ವರಿಗೆ ದೀಪಾನವುದು ನಿಂದಿಟ್ಟಬಹುದು ನಿನ್ನ ವಧಿಸಲಿಕ್ಕೆ ಹೊಂದಬಹುದು ಅಂತೇಳಿ ಆ ಪದ್ಯ ಇರುವುದು. ಸುಲೋಚನ ಇವಳಿಗೆ, ಯಾರಿಗೆ? ಸುಲೋಚನ ಮಗಳಿಗೆ, ವಿದ್ಯುನ್ಮತಿಗೆ. ಇವರು ಅದನ್ನು ನನಗೆ ಒದ್ದೆ ಬರೆಗೊಟ್ಟವಾಗ್ತಿತ್ತು. ತಂದೆಯ ಸುಲೋಚನಾಕ್ಯ ಗಂಧರ್ವರಿಗೆ ದೀಪಾನಬಹುದು ನಿಂದೆ ಬಹುದು ಅಂತ ಹೇಳಿದರು. ಸಾರಿ ನೆನಪುಂಟು. 40 ಸೆಕೆಂಡ್ ಹಿಂದಿನ ಆಯ್ತು. ನಾನು ಬರುವಾಗ ಬುಕ್ಕ ನಿಂದಿದ್ದ ಹೋದ್ ಬಂಟದಾಯ್ತೈ ನಿಂದೆ ಬಹುದು ಅಂದೇ ಅವಡ ಬರಣಗ ತಪ್ಪೇನೆ ಹೋಗು. ಗೊತ್ತಾಯ್ತಾ ನಿಮಗೆ? ವಿದ್ಯುನ್ಮತಿ ಕಲ್ಯಾಣದಲ್ಲಿ ಆ ಪದ್ಯ. ಶೋಭಕ್ಕಳನ್ನು ಮದುವೆ ಆಗಲಿಲ್ಲ. ಆಮೇಲೆ ಶೋಭಕ್ಕನ ಮನೆಗೆ ಹೋಗಿದೆ. ನಾವು ಹೋಗಿ ಅಲ್ಲಿ ಕಾಪಿ ಎಲ್ಲ ಕುಡಿದು ನಾವು ಇಟ್ಲಾಗಿ ಬಂದದ್ದು. ಇದರ ಸಾಮರ್ಥ್ಯ ಅಷ್ಟು ಸೂಕ್ಷ್ಮವಾಗಿ ಸಾಹಿತ್ಯ ಎಲ್ಲಿ ಲೋಪ ಆಗುತ್ತದೆ, ಏನಾಗ್ತದೆ ಅನ್ನೋ ನೋಡಬಹುದು. ಭಾಗವತನಿಗೆ ಸ್ವರ ಒಂದೇ ಮಾನದಂಡ ಅಂತಾರೆ. ಅವರು ಭಾಗವತರಲ್ಲ. ಬೇರೆ ಉಂಟಲ್ಲ, ನಿಮಗೆ ಗೊತ್ತಿರ್ಬೋದು. ಸಾಹಿತ್ಯ ಜ್ಞಾನ, ಲಯ, ಛಂದಸ್ ಇತ್ಯಾದಿಗಳು ಭಾಗವತಿಗೆ ತುಂಬಾ ಉಂಟು.
ಅದನ್ನು ಅದೆಲ್ಲ ಇದ್ದವರು ಮಾತ್ರ ಭಾಗವತರು ಅಂತ ಹೇಳುದು. ನಾನು ಹೇಳೋದಿದ್ದರೆ ಭಾಗವತರು ಅವರು. ಇದಕ್ಕೆ ನಾಳೆ ಬಂದಿತ್ತು ವಾಟ್ಸಪ್ ಅಲ್ಲಿ ತೊಂದರೆಗಳು ಬಂದ್ರೆ ಅನುಭವಿಸ್ತೇನೆ ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ತಿಳುವಳಿಕೆಯಲ್ಲಿ ಉಂಟಲ್ಲ ಭಾಗವತರು ಅವರೇ, ಪ್ರಶ್ನೆ ಏನಿಲ್ಲ ಅಂತ ಭಾಗವತರಿಲ್ಲ. ಅದೇ ಭಾಗವತ ಮಣಿ ಅಂತ ಹೇಳಿಲ್ಲ. ಅದೇ ನನಗೆ ತುಂಬಾ ನೋವಾಯ್ತು ಆ ಶಬ್ದ ಕೇಳಿ, ಅದು ಕೂಡ ನೆನಪಾಯ್ತಲ್ಲ. ಒಳ್ಳೆ ಬೀಸಿದ್ದೀನಿ ನನ್ನ ಹೃದಯ. ಮತ್ತೆ ಕೊರಿಯ ಇಲ್ಲಿ ನನಗೆ ಮಾತ್ರ ಅಲ್ಲ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಮನೆ ಹೆಂಗಸರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನಿಗೆ, ನಮ್ಮ ತಂದೆಯವರಿಗೆ ಪೂಂಜರಂದ್ರೆ ಆಯ್ತು. ಒಂದು ಸಲ ಹಳೆ ಜಮಾತು ಸೆಟ್ಲು ಬಂದಿತ್ತು ಇಲ್ಲಿಗೆ, ಆ ದಿವಸ ಬಾಯಲ್ಲಿ ಆಟ ದಾಯಿತ ಬದೆಗೆ ಇರುವ ಪೂಂಜನ ಅಂತ ಯಜಮಾನರ ಹತ್ರ ಹೇಳಿದ್ರು. ತಂದೆಯವರು ಅದೇ ಖುಷಿಯಲ್ಲಿ ಕೂತಿದ್ರು. ಹಂಗಂದು ಬದಲಿಗೆ ಬಂತೆ ಚೂರು ಆಯ್ತು ಪೂಂಜನ್ ನಾವು ಆಯ್ತು ನಾವು ದೋಸ್ತಿಯಲ್ಲಿ ಸೇರೋ ಇನ್ನು ಮಾಡ್ತೀವಿ 5 ಪಾಠದ ಉಂಟಾಗಲಿ ವಿಜಯನ ಅಂತಿಮ ಭಾಗವತ ಇದ್ದೇ ಶಾಸ್ತ್ರಕ್ಕೆ ತಂದೆಯವರ ಕೊನೆಗಾಲದಲ್ಲಿ ತಮ್ಮ ಹತ್ರ ಅವರು ಹೇಳುತ್ತಿದ್ದದ್ದು ಒಂದು ಅಗಲಿ ಭಾಗವತರ ಪದ್ಯ ಆಗಲು ಇಲ್ಲದ್ರೆ ಪುಂಜರ ಪದ್ಯ ಹಾಕುಂಟೇಳಿ ಇಲ್ಲಿ ಇದ್ದಿದ್ದದ್ದು ಇಂಥದ್ದು ಪೇಪರ್ ನಿಮ್ಮ ಇದೆಲ್ಲ ಬರಲಿಲ್ಲ ಆಗ ಕ್ಯಾಸೆಟ್ ಅದನ್ನೇ ಕೇಳ್ತಾ ಇದ್ದು ತಂದೆಯವರು. ಹಾಗೆ ಪುಂಜರು ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವು ಉಂಡಿ ಎಷ್ಟು ಒಡನಾಟ ಇತ್ತು ನಮಗೆ ಅಂತೇಳಿ ಹೇಳುವುದು ಧರಿಸುವಾಗ ಉಂಟಲ್ಲ, ನನಗೆ ತುಂಬಾ ಮನಸ್ಸಿಗೆ ಹೇಳಲಿಕ್ಕೆ ಆಗೋದಿಲ್ಲ ನಾನು ಎಂತದ್ದು ಅಂತ ಹೇಳಿ. ಹೀಗೀಗ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆದ್ರು ಅಂತ ಹೇಳುವಾಗ ಹೋಗಿದ್ದೇನೆ ನಾನು. ಆಮೇಲೆ ಹೋಗಲೇ ಇಲ್ಲ. ಉತ್ತರ ಕ್ರಿಯೆ ಆಮಂತ್ರಣವಂತ ಯಾವುದಕ್ಕೆ ಎಂತದ್ದು ಉತ್ತರ ಹೇಳಿದ್ರೆ ಹೋಗ್ಲಿಲ್ಲ ನಾನು. ಆಮೇಲೆ ಕಳೆದ ನಂತರ ಹೋಗಿದ್ದೇನೆ. ನನಗೆ ಗೊತ್ತುಂಟು. ಹೋಗಿ 1 ಗಂಟೆ ಕೂತಲ್ಲಿ ಮಾತಾಡಿ ಬಂದದ್ದು ನಾನು. ನನಗೆ ಈಗಲೂ ನೀವೀಗ ಆಗುವಾಗ ಇದು ಮಾಡುವುದು ಉಂಟಲ್ಲ, ಇಡೀ ಮಧ್ಯಾಹ್ನ ಶಂಕರನಾರಾಯಣ ಭಟ್ರು ಬಂದು ಪೂಂಜರು ಬಂದಿದ್ದಾರೆ ಅಂತ ಶಂಕರನಾರಾಯಣ ಭಟ್ರು ಬರ್ತಾರೆ. ಅವರು ಮದ್ದಳೆ ಪೂಂಜರದ್ದು ಭಾಗವತಿಗೆ ಇದೇ ಜಾಗದಲ್ಲಿ ಆಗಿದೆ. 1.5 ಗಂಟೆ ಹಾಡಿದ್ದಾರೆ ಪೂಂಜರು. ಮದ್ದಳೆ ಮಧ್ಯಾಹ್ನದ ಶಂಕರನಾರಾಯಣ ಭಟ್ರು ನಾನು ಯಾರು ಗೊತ್ತಾ ಶಂಕರಣ್ಣ ಅಂತೇಳಿ ಅವರು ಹೇಳಿ ನಂತರ ಒಂದು ಆಯಸ ಆಯ್ತು ಅಂತೇಳಿ ಏನು ಅರ್ಥ ಬಿಟ್ಟು ಕಂಟಿನ್ಯೂಸ್ ಆಗಿ ಎಲ್ಲ ಕಾಡುವ ಪದ್ಯಗಳನ್ನೆಲ್ಲ ಹಾಡಿ ಮುಗಿಬಿಟ್ಟಿದ್ದಾರೆ ಅವರು. ಅವರು ಮನೆ ಹಾಗೆ ಇದ್ದವರು, ನಾವು ಹಾಗೆ ಮನೆಯೊಳಗೆ ಇದ್ದವರು. ಮತ್ತೆ ಅಂತ ನನ್ನ ಬದುಕಿನಲ್ಲಿ ಅವರಿಗೆ ಎಷ್ಟು ಪ್ರಸಂಗದ ಜ್ಞಾನ ಇತ್ತು ಅಂತೇಳಿ ಹೇಳುವುದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಕೀಚಕವಾದ ನಮ್ಮ ಈ ಕಡೆಯಲ್ಲಿ ಆಗುದು ಬಾರಿ ಕಡಿಮೆ. ಈಗಂತ ಆಗ್ಲಿಕ್ಕೆ ಇಲ್ಲ, ಈಗ ಆಗ್ಲಿಕ್ಕೆ ಅಂದ್ರೆ ಇದಿಲ್ಲ. ಗುರುಕುಲ ಕೈಕಂಬರುತ್ತೆ ಒಂದು ಕೀಚಕವಾದ ಪ್ರಸಂಗ ಆಯ್ತು. ನನಗೆ ಈಗಲೂ ಗೊತ್ತಿಲ್ಲ, ಆಗ್ಲೂ ಗೊತ್ತಿರಲಿಲ್ಲ. ಎಬ್ಬಿಸಿ ತಪ್ಪ ಫೋನ್ ಮಾಡಿದ್ದೆ ಅವರಿಗೆ, ನೀವೊಂದು ಅರ್ಜೆಂಟ್ ಮನೆಗೆ ಬರ್ಬೋದು. ಆಯ್ತಲ್ಲ ಮನ ಯಾರ ಗಡಿಬಿಡಿಲ್ಲ ನೀನು ಬರ್ಲಿತ್ತೆ ಅಂತ ಹೇಳಿದೆ. ನಾನು ಬಂದ ಬಸ್ಸಿಗೆ ಬಂದ್ರು. ಆಯ್ತು ಇಲ್ಲೆಡಬಹುದು ಬಾಗಿಲ ಮಂತ್ರ ಬರುತ್ತಾರೆ ಅಂತೇಳಿ ಇದನ್ನು ಕೊಡ್ತೇನೆ. ಇಲ್ಲಿ ನೆಂಚ ಗೊಬ್ಬರ ಬಂದೆ. ಈಗ ನನಗೆ ಉಂಟಲ್ಲ ಆ ಹೊತ್ತಿಗೆ 7 ತಿರುಗಾಟವೋ 8 ತಿರುಗಾಟವನ್ನು ಆಗಿದೆ ಗಟ್ಟಿಗಳಲ್ಲಿ. ಅವರು ಸೇರಿ 2 ವರ್ಷವೋ 2 ವರ್ಷ 3 ವರ್ಷ ಅವರಿಗೆ ಬರ್ತತ್ತೆ ತಗೊಯ್ ಸ್ವಲ್ಪ ಅಂತೇಳಿ ಯಾವ ಪದ್ಯವನ್ನು ಹೇಗೆ ಹೇಳುವುದು ಎಂಥದ್ದೆಲ್ಲ ಹಾಗೆ ಕೊಟ್ಟಿದ್ದಾರೆ ರಂಗಸ್ಥಳದಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ಸೂರ್ಯನ ದೂತ ಒಂದು ಕೀಚಕನಿಗೆ ಸುಳ್ಳಿದ್ದು ಅವರಿಗೆ ಪದ್ಯ ಏನಿಲ್ಲ, ಚಿತ್ತ ಮಾತ್ರ ಇರುತ್ತೆ. ಅದುಂಟು ನನಗೆ ಗೊತ್ತಿಲ್ಲ. ಆಟ ಆಡಿಸಿದವರು 10,100 ಕೀಚಕವಾದ ನೋಡಿದವರು. ಇದು ಭಾಗವತಿಗೆ ಪದ್ಯವನ್ನೇ ಹೇಳ್ತೀನಿ, ಚಿತ್ತಗೊಳ್ಳ ಇದೆ ಮುಸ್ಕು ಬಾರದು ಜಗತ್ತಾಗಿ ಬರಲು ಅಂತ ಹೇಳಿದ. ನಾನು ಅದನ್ನೇ ಹಾಗೆ ಮಾಡಿದ್ದೆ. ಕೇಳ್ಕೊಂಡು ಹೋಗಿ ಸುಮ್ಮನೆ ಕೂತದ್ದಲ್ಲ, ಕೇಳಿದ್ರಲ್ಲ ಆಕಾಶ ಹೋಗಿ ಗೊತ್ತಾಗ ಅಂತ ಹೇಳಿದ್ವಿ. ಕೇಳಿ ನೆನಪೊಂದಿದೆ. ಇತ್ತ ಹೋಗ್ಕೊಂಡು ನಮ್ಮ ಒಂದು ಅವರು ಅಂತ ಹೇಳಿದವರು. ಹಾಗೆ ಎಷ್ಟು ಸೂಕ್ಷ್ಮವಾಗಿ ಪ್ರತಿ ಪ್ರಸಂಗದ್ದು ಮೇಳದಲ್ಲಿ ಆಗ್ತಾ ಇರಲಿ ಆಗದೇ ಇರಲಿ ಅಥವಾ ಜ್ಞಾನ ಇದ್ದವರಿಗೆ. ಇನ್ನೊಂದು ಉದಾಹರಣೆ, ಸಂಪಾದಿತ ಇಲಾಖೆ ಇತ್ತು ಒಂದು ಇಲ್ಲಿ ಪುತ್ತೂರಲ್ಲಿ ಸಿದ್ಧಗಟ್ಟೆ ಸದಾಶಿವ ಶೆಟ್ಟಿಗಾರನ ಸಹಾಯಕ
ದುಶ್ಯಾಸನವಾದ ಆಟ ಆಯಿತು. ಆಮೇಲೆ ಉಂಟು ಕನ್ನಡವ ಉಂಟು. ದುಶ್ಯಾಸನವಾದಾಗ ನನ್ನನ್ನು ಹಾಕಿದೆ ಅಂದ್ರೆ ನಾನೆಲ್ಲ ಕೈಗೆ ಬಿದ್ದಾಗಿತ್ತಲ್ಲ ದುಶ್ಯಾಸನದಲ್ಲಿ ಆಟ ಆಗೋದು ಅಂತೇಳಿ ನಾನು ಹೊರಟೆ. ದುಶ್ಯಾಸನ ಅಂತಲ್ಲ ಇವತ್ತು ಯಾರು ದಿವಾಕರ ಪುಸ್ತಕದಲ್ಲಿ ಬಂದನ್ನು ಬರ್ದನ ತರ ಒಂದು ಬರ್ದೇ ಇರುವುದು ಎಂತ ತೋಡ್ತಿದೆ ಪೂಜಾರಿಗೆ ಫೋನ್ ಮಾಡಿದೆ. ಈಚೆಗೆ ಕಟ್ಟೆ ಆಗ್ತದೆ ಹತ್ತಿರಗಳ ದುಶ್ಯಾಸನಗಳ ಇರ್ತಾರೆ. ನಾನು ಪದ್ಯ ಬರ್ದು ಹೋಗಿ ಹೋದೆ ಕಟ್ಟೆ ಒಳ್ಳೆ ದೋಷಿದ್ರು ಅದನ್ನೇ ಹೇಳಿದ್ದು ನಾನು. ಈಗಲೂ ಉಂಟು ನಾನು ಬಿಸಾಡಿಲ್ಲ ಕೆಟ್ಟು ಇಟ್ಟಿದೆ ಚಿನ್ನಂಗಾಗಿ ಯಾರು ಬಂದರೆ ಹಾಗೆ ಯಾವುದೇ ಸಮಯಕ್ಕಾಗಲಿ ನನಗೆ ಸಹಾಯಕ್ಕೆ ಬರ್ಬೋದು. ನಮ್ಮ ಮನೆಯಲ್ಲಿ ಇದ್ದದ್ದು ನಮ್ಮ ಮನೆಯವರು ಮತ್ತೆ ನೀವು ಸನ್ಮಾನ ಮಾಡಿದ್ದು ಮಾತ್ರ. ಶೋಭಕ ನನ್ನ ಹತ್ರ ಹೇಳಿದೆ ಸತ್ಯ ಸಂಗತಿಗಾರ ಶೋಭಕ ಸರಿ ಸರಿ ಈಗ ಬಂತ ಕನ್ನಡ ಬಂತಿದೆ ಅದು ತೊಂದರೆ ಇದ್ದೀವಿ ಗೊತ್ತಾ ಹೇಳಿದ ಎಂಟು ಬಂತಿದ್ದೀರಿ ಮತ್ತೆ ಸನ್ಮಾನ ಬೇಡ ಪಪ್ಪನಲ್ಲಿ ಕೊಡು ಸನ್ಮಾನ ಕೊಟ್ಟು ಎಂಟು ಆಗಲಿ ಏಕೊಬ್ಬ ಸನ್ಮಾನ ಆಗ್ತದೆ. ಎಂಟು ಕಣ ಓಡಾನೆ ಪಪ್ಪನ ದಾಳ ಹಿಂದಿದ್ದಂಗೆ ಹೋಗ್ತದ ಒಂದು ನಮ್ಮ ತಿಳಿ ಉಪ್ಪನ ಸ್ಥಿತಿ ಓಡಾನೆ ನಿಂತು ಮಾತ್ರ ಸಣ್ಣ ಸೇರಿದ ಸನ್ಮಾನ ಮಾಡ್ತಾನೆ ಭಾರಿ ಸಂತೋಷ ನಿಂಗೆ ಮಾತ್ರ ಸನ್ಮಾನ ಕಾಲ ಆಗತ್ತೆ. ಎಂಟು ಹೃದಯ ಬರುತ್ತೆ ಮನಸ್ಸು ಒಂದೇ ಇರುತ್ತೆ. ಏತು ಕಟ್ಟಿಸುತ್ತದೆ ಪಪ್ಪಗೊಂಡ ಭುಜಂಗ ಮನೆಯ ತುಪ್ಪನ ಒಂದು ಹುಡುಗಿ ಅಂದ ಆಯ್ತು ಅನ್ನ ಬೆಳಂದು ಬರ್ತದೆ ಬಟ್ಟೆ ಇಟ್ಕೊಂಡೇ ಆಯ್ ಬರ್ತಿ ಆಗ್ತದೆ ಅವರಿಗೆ ಏನು ಹೋಗಿ ಹಿಂದೆ ಹೊಡ್ತಿದ್ದೀವಿ ಸಾಯ್ತಾನೆ ಹೆಂಗ್ ಕೊಡ್ತಿದ್ವಿ ಜಪ್ ಮಾಡ ಎಂದು ಬಂದೆ ತಪ್ಪಿದ್ದೆ ಏನು ಬಂದ ಸುಂದರ ಇರ್ತದೆ ದಾನೆ ಅವರು ನಿಂತಿದ್ದು ದಾನೆ ಅವರು ನಿಂತಿದ್ದು ಕೇಂದ್ರ ಶಬ್ದ ತರ್ತದೆ ಅವರಿಗೆ ಪೂರು ಆತು ಸಿಂಪಲ್ ಪುರುಷೋತ್ತಮ ಪುಂಜದ ಪುರುಷೋತ್ತಮನೇ ಆಯ್ತಾನೆ ಎಂದು ಪುರುಷೋತ್ತಮ ರಾಮೇ ಜಪ್ಪು ತಿರ್ತಂದು ಬಂದ ಅನ್ನ ಬರುತ್ತೆ ದಾನ ಅವರು ನಿಂತು ಜಪಿ ತಿರ್ತಂದು ಬಂದ ಜತ್ತದೆ ಏನ್ ಮಂತಗೆ ಏನ್ರಿದ್ದೆ ಮನೆದೇರು ಮಂತಗೆ ಏನ್ರಿದ್ದೆ ಆಟ ಸಂತೋಷಿಸ್ತಾರೆ ಆ ಗುಣದ ಹಂಚ ಓಳು ಕೋಪ ಬರದು ಅಲ್ಪ ಕೋಪ ಬರ್ತಾ ಬಿತ್ತಿದ್ದಾರೆ ಹಿಂಗೆಲ್ಲ ಕಣ್ಣಿಡ್ತು ನಾವು ಆವಳು ಇದು ಮಾತ್ರ ಸೇರಿದ್ರೆ ಸನ್ಮಾನ ಮಾಡ್ತಾರೆ. ಹಿಂದೂ ಮಾತ್ರ ಹೆಂಗ ಸಣ್ಣ ಸನ್ಮಾನ ಹಿಂದೆ ಸುಮಾರು ಜನ ಪಾಲ ಹೋಗ್ಕೊಂಡು ಅವು ಬರೋದಕ್ಕೆಲ್ಲ ಹೋಗ್ತಿಲ್ಲ ಹೋಗ್ತಾರೆ. ಬಾಬತಿಗೆ ಕಲ್ಪಂದೆ ಬಾಬತೆ ಅಂದ ನಿದ್ರೆ ಮಾತ್ರ ಗೊತ್ತು ಹೋಗಿ ಇಂದು ಗೊತ್ತುತ್ತದೆ ಜಾಗೆ ಕೊಂಡ ಬಿಟ್ಟ ಸೇರ್ತದೆ ಎನ್ನನ್ನು ಕಲ್ಪ ಅದು ಬಾಬತ್ತೆಯನ್ನು ಮಾತ್ರ ನರಸಿಂಹ ಭಟ್ಟರು ಬಲ್ಲಾಡ್ತದೆ ಪಾಡವಡಿ ಕೃಷ್ಣ ಭಟ್ಟರು ಮಿಂಚಿಪ್ಪ ಬಾಯ ಸುಬ್ರಹ್ಮಾಶ್ರಮ ಅಂತ ಸೇರಿ ಬಾಬತ್ತೆಂದು ಮಾಡ್ತಾನೆ. ಬಾಬತ್ತೆಂದು ಆಡ್ತಿದ್ದೀವಿ ಏನು ಬರೋಣ ಶಬರ ಪೂರ್ಣ ನೀವು ಚಾನ್ಸ್ ಕಟ್ಟಿಗೆ ಮಾಡಿ ಬರೆಯಲಿ ಕಟ್ಟಿಗೆ ಮಾಡಿ ಸೇವೆ ಮಾಡ್ತೆ ಅಪ್ಪಗೆಂದು ಬೆನ್ನೆ ಬಾರು ಅಂತಾನೆ ಹೋಗ್ತಾರೆ. ಪ್ರತಿ ಪದ್ಯಮ ಏನು ಬಂದ ಆಯ್ತ ಮಿಸ್ಟೇಕ್ ಇರ್ತದೆ ಏನು ಮನಸ್ಸಲ್ಲಿ ಬಂದುತ್ತಾರೆ ಇಂಚಿ ಪಣ ಇಂಚೆ ಹೊರಗೆ ಒಬ್ಬ ಕೂಡ ತಕ್ಕೊಂಡು ಬಂದ ಏನು ಮೇನ್ ಬಾಬತ್ತೆ ಅಂದಾಗ ಆಡಿದ್ರೆ ನೆಲ್ಲೇನೆ ಆಗುತ್ತೆ ಅಂದ್ರೆ ಅದು ಒಣಗುತ್ತೆ ಅಂತ ಮಾಡ್ತಾರೆ. ಸರಿ 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 ನಿಮಗೆ ತೊಂದರೆ ಜಮ್ಮು ಈಗ ಆಡಿಗಳ ಸಂತೋಷ ಆಡಿಗೆ ಹಿಂದೆ ಜೊತೆ ಸಂತೋಷದಾಯಕ ಗೊತ್ತುಂಡ ಎನ್ನ ಸನ್ಮಾನ ಮಾತ್ರ ಒಳ್ಳೆ ಸಂತೋಷ ನಿಖಿಲ್ ಈಗಿನ ಜನ ಬರೆಯೋದು ಬರ್ತಾರತ್ತ ಇದು ಆತ್ಮ ಆತ್ಮ ಅಲ್ಪ ಅಂಚ ತಿಳ್ಕೊಂಡುಕೊಂಡ ಅಂಚನೆ ಮುಳ್ಳ ತಿಳ್ಕೊಂಡು ಭಾವ ಎನ್ನ ಹಿರಿಯ ಇದು ಮಾತ್ರ ಪರಸ್ಪರ ನೀನು ತಗೊಂಡು ನಿಖಿಲಿಗೆ ಮಾಂತ ಆಯುಷ್ಯ ಆರೋಗ್ಯ ಅಂತ ಆ ಕಟ್ಟಿಲ್ ತಪ್ಪೆ ಮಂಜಿನಾಡಿದ ವಿಷ್ಣು ಗುಪ್ತ ದೇವರು ನಿಖಿಲ್ ಸಿಗಿಮೆಂಟ ದೇವರು ಗೋರ್ದು ನಡ್ತಂದಿ ಬೇತ ಕಾಲ ಪಂಚಾಯತಿಗಳ ಕೊಟ್ಟಿರಲಿಲ್ಲ ದಾರಾಜಿ ಮಗ ನಿಖಿಲ್ ಸಂತೋಷವು ಆರೋಗ್ಯ ಉತ್ಪನ್ನ ಕಟ್ಟಿದ ತಪ್ಪೆ ತಗೊಂಡೆ ಮಾತಗಳು ಬರ್ಕೊಂಡೆ ನಾಟಿ ನನ್ನ ಪಾತ್ರಕ್ಕೆ ಉಂಟ ನನ್ನ ಪಾತ್ರ ರಾಬಿ ಚಿಂತೆ ಮನೆ ಭಯ ಮಾಡ್ತಾರೆ ಪಾತ್ರ ತಪ್ಪು ನಿಖಿಲ್ ಮಾತ್ರ ಕ್ಷಣಗವರು
ಖಂಡಿತವಾದ ಎಂಕ್ಲೆಗಳ ಅವೇ ಅನುಭವ ಒಂದೊಂದು ಒಂಜಿ ಅಜ್ಜಿಲಡೆ ಬತ್ತಂದವ ಅನುಭವ ಕೂಡ ಅಂಚಿನ ಅನುಭವ ಇನಿ ಇಲ್ಲಡೆ ಬಂದಾಗ ದಯಪಂಡ ಆತ ಪ್ರೀತಿದ ಆತಿಥ್ಯ ಮಾತಾಡಿದ ಮುಖ್ಯವಾದ ರಡ್ಡು ಮನೆತನ ಪುಟ್ಟಿಕೆರೆ ಬೊಕ್ಕ ಈ ಒಂಜಿ ಇಲ್ಲು ಯಕ್ಷಗಾನದ ಕಲೆಕ್ ಅಭೂತಪೂರ್ವವಾಯಿನ ಕೊಡುಗೆ ಕೊರನಂಚಿತ್ತು ಒಂಜಿ ಪರಂಪರೆ ಎತ್ತಿನ ಇಲ್ಲ ಒಂಜಿ ಸ್ವಯಂ ಪೂಜೆ ಹಿಡಿದ ಸೃಷ್ಟಿ ಆಯ್ನ ನೀಗುಲು ಈತ ಜನ ಬೈದಂದ ಅಂಡ ಯಾಕೆ ಕಾರಣದಾನ ಕೇಂಡ ಆರು ಇಂಕ್ಲಿಗೆ ದಿಂಜಾಯಿನ ಸಂಸ್ಕಾರ ಶೋಭಕ್ಕಡ ಅರ್ನ ಅಕೇರಿದ ದಿನಟಾರ ಒಂಜಿ ಪಾತೆರ ಪನ್ನ ಅಂಬುರುಹ ನಿಂತ ನೀರಾಗಬಾರದು ವರ್ಣ ಆಶೆ ಆ ಪ್ರಕಾರ ಅಂಬುರುಹ ಯಕ್ಷ ಸದನ ಟ್ರಸ್ಟ್ ಎಂದು ಪಂಡದು ಒಂಜಿ ಸಂಸ್ಥೆಯನ್ನು ಮಂತೊಂದು ಸಮಾನ ಮನಸ್ಕೇರಿಗಳು ಮಾತ ಸೇರಿದ ತೀರ್ನಾಥ ದೇವ್ ಯಕ್ಷಗಾನದ ಸೇವೆ ಅರ್ನ ಪುದರ್ಡ ಮಲ್ಪುಗಂತ ಆಶೆ ಬಿದಾಡ್ದ ಸಂತೋಷ ಇಂಕ್ಲು ತಾಲ ತಿರಿನಕ್ಲ ದಾಂಡ ಪೂಜೆರ್ನ ಒಡನಾಟ ಇಲ್ಲಡೆ ಈತ ಇತ್ತಿಡು ಪಂಪ ನಾವು ಇತ್ತೆ ಭಾಗವತರು ಪನ್ನಗ ಇಂಕೆ ಬೇರೆ ಸರ್ವೇರೆಗಳ ಇಟ್ಟೇನು ಕೊರಡೆ ವಿಶೇಷವಾದ ಯಾನು ಆ ದೇವರಿಡ ನಂಬುನ ದೇವರಿಡ ಭಾಗವತರಿಗೆ ಈ ಇಲ್ಲಗೆ ಎಡರನ್ನು ಬೈಕೊಂಡುಲ್ಲೆ